ಪುಂಜಾಲಕಟ್ಟೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ವತಿಯಿಂದ ಏಪ್ರಿಲ್ 24ರಂದು ನಡೆಯಲಿರುವ 14ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ಪೂರ್ವಭಾವಿಯಾಗಿ ವಿವಾಹದ ಸಾಮೂಹಿಕ ನಿಶ್ಚಿತಾರ್ಥ ಕಾರ್ಯಕ್ರಮ ಪುಂಜಾಲಕಟ್ಟೆ ಬಂಗ್ಲೆ ಮೈದಾನದ ಸಭಾಂಗಣದಲ್ಲಿ ನಡೆಯಿತು. ಪ್ರಗತಿಪರ ಕೃಷಿಕ ಕಟ್ಟೆಮನೆ ಉದಯ್ ಕುಮಾರ್ ಜೈನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಗಳೂರು ಉದ್ಯಮಿ ಪ್ರವೀಣ್ ಬಂಗೇರ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಬಂಟ್ವಾಳ ಮೆಸ್ಕಾಂ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ರಾಮಚಂದ್ರ ಅವರು ಮಂಗಳ ವಸ್ತ್ರವನ್ನು ವಿತರಿಸಿದರು. ನಮ್ಮ ಸರ್ವನಾಶಪ್ಪ ತನ್ನ ಬಡಿಸಿ ಏಕೆ ಪ್ರೀತಿ ತೂಪನ ಆತೆ ಬಿಡಿಸಿ ನಮ್ಮನ ಪ್ರೀತಿ ತೂಪವು ಆತೆ ನಮಗೆ ಸಂಪತ್ತು ಉಬ್ಬಾವುದು ಅಂಚಾದ ಯಾರು ಕಡೆ ಏಕೆ ನಿಮ್ಮ ಪ್ರಾರ್ಥನೆ ದುಡ್ಡನ್ನ ಹಾಳು ಮಾಡ್ಕೊಳ್ಬೋದು. ತೂಲೆ ಮೇಲ್ವರ್ಗದಾಗಲಿ ಬ್ರಾಂಡನ್ನಾಗಲಿ ಸೆಕ್ಷನಾಗಲಿ ಕಂಪನಿಯನ್ನಾಗಲಿ ಇತರ ಜಾತಿದಾಗಲಿ ಅక్కడ ದೇವರಲ್ಲಿ ಏತಂಜಿ ಭಕ್ತಿಗೆ ಪ್ರಾರ್ಥನೆ ಮಾಡ್ತೀನಿ. ನಂಗೆ ಕೊಂಚ ಅರ್ಧ ಗಂಟೆ ಭಜನೆ ಮಾಡ್ತದೆ ಅಂತದ ಕೊಂಚಿ ಕೊಡು ಆ ಇಕ್ಕಿ ನಮ್ಮ ಗಂಡ ಕೋಯ ಪೇಟೆ ಬಯ ಬೆಂದ ಬತ್ತು ಬಯ್ಯ ಕೋಯ ಗಡಂಗಿ ಅವಳು ತೈತು ಪಾಡ್ಯ ಇಲ್ಲದೆ ಬೆಳೆದ್ರೆ ಅಡ್ಡು ಬಿಡದಿ ನೆರಿಯ ಮುಖ ಅವು ಶನಿ ಅಂತ ಮಲ್ಲ ಶನಿ ಏಪ ಬಿಡುತ್ತಿ ಇನ್ನೊಂದು ಬತ್ತು ನೆನಪನ್ನು ಅವು ಮಲ್ಲ ಮಾರಕ ಇಲ್ಲಿಗೆ ಮಾರಕ ಮಾಟ ಮಾಡ್ಕೊಂಡ ಏನು ಮಾಟ ಅಂತಾರೆ ಅವೇ ಮಾಡಲ್ಲ ಅವೇ ನನ್ನ ಕೇಳ್ತಿ ಅಂಚಾದ ಇಲ್ಲ ಅನ್ಯೋನ್ಯ ಒಂದು ಸಂಬಂಧ ನಿರ್ಮಾಣ ಮಾಡ್ಕೊಳ್ಳೋ ಉದ್ದೇಶಕ್ಕೆ ಒಂದು ಸಾಮೂಹಿಕ ಮಧ್ಯೆ ಬರೋದಿಲ್ಲ ಒತ್ತು ಬರೋದಿಲ್ಲ ಇದಕ್ಕೆ ಮಾತಾಡ ಎಲ್ಲಂಗಿ ತಪ್ಪಾಗಿ ಏನೇ ಬೇಕು ಬರ್ತಾರೆ ಹೆಂಗೆ. ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷೆ ಧನಲಕ್ಷ್ಮಿ ಗಟ್ಟಿ, ಕಟ್ಟೆಮನೆ ವಸಂತ್ ಕುಮಾರ್ ಜೈನ್, ಕಟ್ಟೆಮನೆ ದಿಲೀಪ್ ಕುಮಾರ್ ಜೈನ್, ಬಂಟ್ವಾಳ ಉಪ ತಹಶೀಲ್ದಾರ್ ದಿವಾಕರ್ ಮುಗುಳ್ಯ, ಗುತ್ತಿಗೆದಾರ ಮೋಹನ್ ಶೆಟ್ಟಿ, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹರ್ಷಿಣಿ ಪುಷ್ಪಾನಂದ, ಶ್ರೀ ರಾಮಾಂಜನೇಯ ಭಜನಾ ಮಂದಿರದ ಅಧ್ಯಕ್ಷ ಶ್ರೀನಿವಾಸ ತಾಜೆ, ಗ್ರಾಮ ಪಂಚಾಯತ್ ಸದಸ್ಯ ಕಾಂತಪ್ಪ ಗರ್ಕೇರ, ಮಾಜಿ ಸದಸ್ಯ ರಮಾನಂದ್, ಇರುವತ್ತೂರು ಗ್ರಾಮ ಪಂಚಾಯತ್ ಸದಸ್ಯ ದಯಾನಂದ್ ನಾಯ್ಕ ಎಡ್ತೂರು, ಕರುಣಾಕರ್ ಮಾಳಿಗೆಮನಿ, ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ ಎಂ ತುಂಗಪ್ಪ ಬಂಗೇರ, ಕ್ಲಬ್ ಅಧ್ಯಕ್ಷ ಪ್ರಶಾಂತ್ ಪುಂಜಾಲಕಟ್ಟೆ, ಸಂಚಾಲಕ ರಾಜೇಶ್ ಬಂಗೇರ ಪುಳಿಮಜಲು, ಮಾಜಿ ಅಧ್ಯಕ್ಷ ಮಾಧವ್ ಬಂಗೇರ ಉಪಸ್ಥಿತರಿದ್ದರು. ಉದಯ್ ಕುಮಾರ್ ಶೆಟ್ಟಿ ಮೇಲ್ಮನೆ ಮತ್ತು ಗಿರೀಶ್ ಸಾಲಿಯನ್ ಹೆಗ್ಡೆ ಬೆಟ್ಟು ಗುತ್ತು ಅವರು ಗುರಿಕಾರರಾಗಿ ಭಾಗವಹಿಸಿ ನಿಶ್ಚಯ ತಾಂಬೂಲವನ್ನು ನೆರವೇರಿಸಿದರು. ಗುರಿಕಾರರು ತುಳುನಾಡಿನ ಸಂಪ್ರದಾಯದ ಪ್ರಕಾರ ವೀಳ್ಯದೆಲೆ, ಅಡಿಕೆ, ಮಲ್ಲಿಗೆ ಹೂ ಇರಿಸಿದ ಹರಿವಾಣವನ್ನು ಪರಸ್ಪರ ಬದಲಾಯಿಸಿಕೊಂಡರು. 20 ಜೋಡಿ ವಧುವರಿಗೆ ಮಂಗಳ ವಸ್ತ್ರ ವಿತರಿಸಲಾಯಿತು. ವಧುವರರ ಕುಟುಂಬಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕ್ಲಬ್ನ ಮಾಜಿ ಅಧ್ಯಕ್ಷ ಪ್ರಭಾಕರ್ ಪಿಎಂ ಸ್ವಾಗತಿಸಿ ವಂದಿಸಿದರು. ಅಮೃತ ಎಸ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.